ಸಹಾರಾ ಮರುಭೂಮಿಯಂತಹ ಸುಡುವ ಮರಳಿನ ರಾಶಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಮೊಲಗಳು ಕಾಣಿಸಿಕೊಳ್ಳುವುದು ಕಲ್ಪನೆಗೂ ನಿಲುಕದ ಒಂದು ಸಂಗತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಒಂದು ರೋಚಕ ವಿದ್ಯಮಾನ ಪರಿಸರ ವಿಜ್ಞಾನಿಗಳಲ್ಲಿ ಭಾರಿ ಕುತೂಹಲವನ್ನೇ ಮೂಡಿಸಿದೆ. ಹೌದು, ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಬಿಸಿಲಿನ ಮರುಭೂಮಿ ಎನಿಸಿಕೊಂಡಿರುವ ಸಹಾರಾದಲ್ಲಿ ಹಸಿರಿಗಿಂತ ಮರಳಿನ ಧೂಳೆ ಹೆಚ್ಚು. ಅಂತಹ ಈ ಸಾವಿನ ಸಮುದ್ರದಲ್ಲಿ ಇದೀಗ ಸಾವಿರಾರು ಮೊಲಗಳು ಹಾರಾಡುತ್ತಿವೆ ಎಂಬ ಸುದ್ದಿ ಜಗತ್ತನ್ನೇ ಬೆರಗುಗೊಳಿಸಿದೆ. ಬಿಸಿಲಿನ ಬೇಗೆಗೆ ನೀರೇ ಸಿಗದ ಈ ಜಾಗದಲ್ಲಿ ಇಷ್ಟೊಂದು ಮೊಲಗಳು ಹೇಗೆ ಬಂದವು? ಇದು ಪ್ರಕೃತಿಯ ಪವಾಡವೇ ಅಥವಾ ವಿಜ್ಞಾನದ ಪ್ರಯೋಗವೇ ಅಂತ ಹಲವಾರು ಜನ ಅಚ್ಚರಿಯನ್ನ ಪಡುತ್ತಿದ್ದಾರೆ. ಹವಾಮಾನದ ವಿಚಿತ್ರ ಆಟ, ಮರುಭೂಮಿಯಲ್ಲಿ ಅನಿರೀಕ್ಷಿತ ಮಳೆ. ಹೌದು, ಕಳೆದ ಕೆಲವು ತಿಂಗಳಿಂದ ಸಹಾರಾ ಮರುಭೂಮಿಯ ಕೆಲವು ಭಾಗಗಳಲ್ಲಿ ಹಿಂದೆಂದೂ ಕಾಣದಂತಹ ಭಾರಿ ಮಳೆಯಾಗಿದೆ. ದಶಕಗಳಿಂದ ಒಣಗಿದ್ದ ಕೆರೆಗಳು ಈಗ ತೊರೆಗಳು ಮರುಜೀವ ಪಡೆದಿವೆ. ಮಳೆಯಿಂದ ಮರಳಿನ ನಡುವೆ ಸಣ್ಣ ಸಣ್ಣ ಗಿಡ ಗಂಟಿಗಳು ಮತ್ತು ಹಸಿರು ಹುಲ್ಲು ಬೆಳೆಯಲು ಆರಂಭಿಸಿದೆ. ಈ ಹಸಿರನ್ನು ಆರಿಸುತ್ತಾ ಅಕ್ಕಪಕ್ಕದ ಪ್ರದೇಶಗಳಿಂದ ಮೊಲಗಳು ವಲಸೆ ಬಂದಿರಬಹುದು ಅಂತ ಈಗ ಅಂದಾಜು ಮಾಡಲಾಗುತ್ತಿದೆ. ವಾಸ್ತವವಾಗಿ ಚೀನಾದಂತಹ ದೇಶಗಳಲ್ಲಿ ನಡೆದ ಒಂದು ಪ್ರಾಯೋಗಿಕ ಯಶಸ್ಸು ಈಗ ಆಫ್ರಿಕಾದಲ್ಲೂ ಚರ್ಚೆಯಾಗುತ್ತಿದೆ. ಚೀನಾ ತನ್ನ ಮರುಭೂಮಿಗಳನ್ನು ಹಸಿರಾಗಿಸಲು ಲಕ್ಷಾಂತರ ಮೊಲಗಳನ್ನು ಬಳಸಿಕೊಂಡಿತ್ತು. ಇವುಗಳನ್ನು ಜೈವಿಕ ಇಂಜಿನಿಯರ್ಗಳೆಂದೇ ಕರೆಯುತ್ತಿದ್ದರು. ಮೊಲಗಳು ಭೂಮಿಯನ್ನ ಅಗೆಯುತ್ತವೆ, ಇದರಿಂದ ಮಣ್ಣು ಸಡಿಲಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಇವುಗಳನ್ನು ನೈಸರ್ಗಿಕ ಗೊಬ್ಬರದ ರೂಪದಲ್ಲಿಯೂ ಕೂಡ ಬಳಸಲಾಗುತ್ತಿದೆ. ಅವುಗಳ ಲದ್ದಿ ಮಣ್ಣಿಗೆ ಸಾರಜನಕವನ್ನು ನೀಡುತ್ತದೆ. ಇದು ಸಸ್ಯಗಳ ಬೆಳವಣಿಗೆಗೆ ಪೂರಕ. ಸಹಾರಾದಲ್ಲೂ ಇದೇ ರೀತಿಯ ಪರಿಸರ ಪುನರ್ಜೀವನಕ್ಕಾಗಿ ಸಂಶೋಧಕರು ಅಥವಾ ಸ್ಥಳೀಯ ಸಂಸ್ಥೆಗಳು ಮೊಲಗಳನ್ನು ಬಿಟ್ಟಿರಬಹುದು ಅಂತ ಒಂದು ಪ್ರಬಲವಾದ ವಾದ ಕೂಡ ಮಂಡನೆ ಆಗುತ್ತಿದೆ. ವಿಶೇಷವಾಗಿ ಮರುಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ರೆಕ್ಸ್ ರ್ಯಾಬಿಟ್ಸ್ ಈ ತಳಿಯ ಮೊಲಗಳು ಅಲ್ಲಿನ ಕಠಿಣ ಹವಾಮಾನವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿವೆ. ಇವುಗಳು ಗಂಟೆಗಳ ಕಾಲ ಮರುಭೂಮಿಯ ಆಳದಲ್ಲಿ ಗುಹೆಗಳನ್ನು ನಿರ್ಮಿಸಿ ಸೂರ್ಯನ ತಾಪದಿಂದ ರಕ್ಷಿಸಿಕೊಳ್ಳುತ್ತಿವೆ. ರಾತ್ರಿಯ ತಂಪಿನಲ್ಲಿ ಹೊರಬಂದು ಬೆಳೆಯುವ ಅಲ್ಪ ಹಸಿರನ್ನೇ ತಿಂದು ಇವು ಜೀವಿಸುತ್ತಿವೆ. ಆದರೆ ಮುಂದೇನು? ಇದು ವಿನಾಶವೋ ಅಥವಾ ವಿಕಾಸವೋ ಅನ್ನುವ ಹಲವಾರು ಪ್ರಶ್ನೆಗಳಿಗೆ ಮುಂದಿನ ದಿನವೇ ಉತ್ತರ ಕೊಡಬೇಕಾಗಿದೆ. ಈ ಹಠಾತ್ ಬೆಳವಣಿಗೆ ರೋಚಕವಾಗಿದ್ದರೂ ವಿಜ್ಞಾನಿಗಳು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಮೊಲಗಳ ಸಂಖ್ಯೆ ಮಿತಿಮೀರಿದೆ. ಇದು ಮರುಭೂಮಿಯ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ಹಾಳ ಮಾಡಬಹುದು. ಸಹಾರಾ ಮರುಭೂಮಿ ಒಂದು ಕಾಲದಲ್ಲಿ ದಟ್ಟವಾದ ಕಾಡಿತ್ತು. ಈಗ ಮೊಲಗಳ ದಂಡು ಆ ಹಳೆಯ ವೈಭವವನ್ನು ಮರಳಿ ತರಲು ಬಂದಿದೆಯೇ ಎಂಬುದು ಕಾಲವೇ ಉತ್ತರಿಸಬೇಕಾದಂತಹ ಒಂದು ಪ್ರಶ್ನೆಯಾಗಿದೆ. ಆದರೆ ಇಂತಹ ಹಲವಾರು ಆಶ್ಚರ್ಯಗಳನ್ನು ನೀವು ಸಹಾರಾ ಮರುಭೂಮಿಯಲ್ಲಿ ಕಾಣಬಹುದು. ಮೊಟ್ಟ ಮೊದಲ ಆಶ್ಚರ್ಯಕರ ಸಂಗತಿ ಎಂದರೆ ಈ ಸಹಾರಾ ಮರುಭೂಮಿಯ ಮಧ್ಯಭಾಗದಲ್ಲಿ ಒಂದು ಕಣ್ಣು ಇದೆ. ನಾನು ಹೇಳಿದ ವಿಷಯ ಕೇಳಿದರೆ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿನೇ ಸ್ನೇಹಿತರೆ. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ಏನು ಮರುಭೂಮಿಗೆ ಒಂದು ಕಣ್ಣು ಇದೆಯಾ ಅಂತ. ಹೌದು ಸ್ನೇಹಿತರೆ, ಪ್ರಕೃತಿ ಎಷ್ಟು ವಿಚಿತ್ರ ನೋಡಿ. ಮರುಭೂಮಿಯ ಮಧ್ಯಭಾಗದಲ್ಲಿ ಇಲ್ಲೊಂದು ಕಣ್ಣಿನ ರೀತಿಯ ಕಾಣುವಂತಹ ಅದ್ಭುತ ಕಲಾಕೃತಿಯನ್ನು ನೀವು ಈ ಮರುಭೂಮಿಯಲ್ಲಿ ಕಾಣಬಹುದು. ಇದು ಹೇಗೆ ಸೃಷ್ಟಿಯಾಯಿತು, ಯಾವಾಗ ಸೃಷ್ಟಿಯಾಯಿತು ಯಾರಿಗೂ ಇವತ್ತಿನವರೆಗೂ ಗೊತ್ತಿಲ್ಲ. ಯಾಕಂದರೆ ಯಾವ ಇತಿಹಾಸದಲ್ಲೂ ಅಥವಾ ಯಾವ ಪುರಾಣದಲ್ಲೂ ಸ್ಪಷ್ಟ ಮಾಹಿತಿ ಈ ಕಣ್ಣಿನ ಬಗ್ಗೆ ಇಲ್ಲ. ಆಕಾಶದಿಂದ ನೋಡಿದಾಗ ಈ ಅದ್ಭುತ ಕಲಾಕೃತಿಯಂತೆ ಕಾಣುವ ಈ ಕಣ್ಣು ಸ್ಪಷ್ಟವಾಗಿ ಕಾಣುತ್ತದೆ ಸ್ನೇಹಿತರೆ. ಇಲ್ಲಿನ ಇತಿಹಾಸಕಾರರ ಪ್ರಕಾರ ಈ ಕಣ್ಣನ್ನ ಹಿಂದೆ ಏಲಿಯನ್ಸ್ಗಳು ಮಾಡಿರಬಹುದೆಂದು ನಂಬಲಾಗಿದೆ. ಆದರೆ ಇದು ಸೃಷ್ಟಿಯ ಒಂದು ಅದ್ಭುತ ಕಲೆ ಎಂದು ನಾವು ಭಾವಿಸಬಹುದು. ಸಹಾರಾ ಮರುಭೂಮಿಯಲ್ಲಿರುವ ಈ ಕಣ್ಣನ್ನ ರಿಚಾರ್ಜ್ ಸ್ಟ್ರಕ್ಚರ್ ಎಂದು ಕರೆಯುತ್ತಾರೆ. ಕಾರಣ ಹಿಂದೆ ಈ ಅದ್ಭುತ ಸೃಷ್ಟಿಯನ್ನು ಕಂಡುಹಿಡಿದಿದ್ದೇ ಆ ರಿಚಾರ್ಜ್ ಎಂಬ ವ್ಯಕ್ತಿ. ಆದ್ದರಿಂದ ಈ ಪ್ರದೇಶವನ್ನ ರಿಚಾರ್ಜ್ ಸ್ಟ್ರಕ್ಚರ್ ಎಂದೇ ಕರೆಯುತ್ತಾರೆ. ಸಹಾರಾ ಮರುಭೂಮಿಯ ಮುಂದಿನ ವಿಚಿತ್ರ ಸಂಗತಿ ಏನೆಂದರೆ ಸಹಾರಾ ಮರುಭೂಮಿಯ ವಿಸ್ತಾರ ಕೆಲವೊಂದು ಸಾರಿ ಜಾಸ್ತಿ ಆಗುತ್ತೆ, ಕೆಲವೊಂದು ಸಾರಿ ಕಡಿಮೆ ಆಗುತ್ತೆ.
ಕಾರಣ ಇದು ಋತುಗಳ ಮೇಲೆ ಅವಲಂಬಿಸಿದೆ. ಮಳೆ, ಗಾಳಿ, ಉಷ್ಣದ ಮೇಲೆ ಸಹಾರಾ ಭೂಮಿ ಪ್ರದೇಶ ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಕಾರಣಗಳನ್ನು ಇದನ್ನು ಗ್ಲೋಬಲ್ ವಾರ್ಮಿಂಗ್ನಿಂದ ಆಗುತ್ತಿರುವ ಇದು ಘಟನೆ ಎಂದು ನಂಬಲಾಗಿದೆ. ಇಲ್ಲಿಯವರೆಗೆ ನೀವು ಬರೀ ಸಹಾರಾ ಮರುಭೂಮಿಯನ್ನು ಮರಳಿನ ಬೆಟ್ಟಗಳಿಂದ ಮಾತ್ರ ನೋಡಿರಬಹುದು. ನಿಜ ಹೇಳಬೇಕೆಂದರೆ ನಿಮ್ಮ ಯೋಚನೆ ತಪ್ಪಾಗಿದೆ ಸ್ನೇಹಿತರೆ. ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಸಹಾರಾ ಮರುಭೂಮಿ ವಿಶ್ವದ ಅತ್ಯಂತ ಉಷ್ಣಭರಿತ ಮರುಭೂಮಿ. ಹೌದು, ನೀವು ಕೇಳಿದ್ದು ನಿಜ, ನೀವು ನೋಡಿದ್ದನು ನಿಜ. ಆದರೆ ವಿಚಿತ್ರ ಏನೆಂದರೆ ಈ ಮರುಭೂಮಿಯಲ್ಲಿ ಕೆಲವೊಂದು ಋತುಗಳಲ್ಲಿ ಹಿಮ ಕೂಡ ಬೀಳುತ್ತದೆ. ಸಹಾರಾದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಉತ್ತರ ಅಲ್ಜೀರಿಯಾದಲ್ಲಿ ಈ ಕೆಂಪು ಮರುಭೂಮಿಯ ಮೇಲೆ ಹಿಮದ ಛಾವಣಿ ಹಾಗೆ ಕಾಣುತ್ತದೆ. ಈ ನೋಟವನ್ನು ನೋಡಲು ದೇಶ ವಿದೇಶದಿಂದ ಲಕ್ಷಾಂತರ ಜನರು ಈ ಸಮಯದಲ್ಲಿ ಧಾವಿಸುತ್ತಾರೆ. ಈ ಅದ್ಭುತ ಕಲಾಕೃತಿಯನ್ನು ನೋಡಲು 2 ಕಣ್ಣುಗಳು ಸಾಲದು ಸ್ನೇಹಿತರೆ. ಈ ಸಮಯದಲ್ಲಿ ಮರುಭೂಮಿ ಸಂಪೂರ್ಣವಾಗಿ ಶ್ವೇತ ಬಣ್ಣದಿಂದ ತುಂಬಿಕೊಂಡಿರುತ್ತದೆ. ಕೆಲವೊಂದು ಸಾರಿ 16 ಇಂಚುಗಳಷ್ಟು ಮರುಭೂಮಿಯ ಮೇಲೆ ಹಿಮವು ಆವರಿಸಿರುತ್ತದೆ. ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋದರೆ ಮರುಭೂಮಿಗೆ ಹೋಗಿರುವ ಅನುಭವವೇ ಆಗುವುದಿಲ್ಲ, ನಿಮಗೆ ಹಿಮಾಲಯದಲ್ಲಿ ಇರುವ ಅನುಭವ ಆಗುತ್ತದೆ. ಎಷ್ಟೋ ಜನ ಸಹಾರಾ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಇರಬಹುದು ಎಂದು ನಂಬಿದ್ದಾರೆ. ಸಹಾರಾ ಮರುಭೂಮಿಯ ಇನ್ನೊಂದು ವಿಶೇಷ ಏನೆಂದರೆ ಇದು ಉತ್ತರ ಆಫ್ರಿಕಾದ 11 ದೇಶಗಳಲ್ಲಿ ಹರಡಿಕೊಂಡಿದೆ. ಈ ಸಹಾರಾ ಮರುಭೂಮಿ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು ಉತ್ತರ ಆಫ್ರಿಕಾದ ಅರ್ಧ ಭಾಗವನ್ನು ನುಂಗಿ ಹಾಕಿದೆ. ಈ ಸಹಾರಾ ಮರುಭೂಮಿಯ ಕ್ಷೇತ್ರ ಸುಮಾರು 92 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಆಗಿದೆ ಸ್ನೇಹಿತರೆ. ಸಹಾರಾ ಮರುಭೂಮಿಯಿಂದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಡೆದುಕೊಂಡು ಹೋಗಬೇಕೆಂದರೆ ಒಂದು ಜೀವನವೇ ಬೇಕಾಗುತ್ತದೆ. ಅದಕ್ಕೆ ಹೇಳೋದು, ಪ್ರಕೃತಿಯು ಒಂದೊಂದು ಸಲ ಚಮತ್ಕಾರವನ್ನೇ ಮಾಡಿಬಿಡುತ್ತದೆ. ಅಂತಹದೇ ಒಂದು ಅದ್ಭುತ ಚಮತ್ಕಾರ ಸಾವಿರಾರು ವರ್ಷಗಳ ಹಿಂದೆ ಇದೇ ಮರುಭೂಮಿಯಲ್ಲಿ ಅಂದರೆ ಸಹಾರಾ ಮರುಭೂಮಿಯಲ್ಲಿ ಆಗಿತ್ತು. ಇಂಥ ಉಷ್ಣಭರಿತ ಮರುಭೂಮಿಯಲ್ಲಿ ನೀರಿನ ಹೊಂಡಗಳು ಕೂಡ ಇವೆ ಸ್ನೇಹಿತರೆ. ಇದಕ್ಕೆ ಕಾರಣ ಸಾವಿರಾರು ವರ್ಷಗಳ ಹಿಂದೆ ಪ್ರಕೃತಿಯ ಚಮತ್ಕಾರದಿಂದ ನೀರು ಭೂಮಿಯಿಂದ ಮೇಲೆ ಬಂದು ಹಾಗೆಯೇ ನಿಂತುಕೊಂಡಿದೆ. ಇವುಗಳನ್ನು ಮರುಭೂಮಿಯಲ್ಲಿ ಓಯಸಿಸ್ ಎಂದು ಕೂಡ ಕರೆಯುತ್ತಾರೆ. ಈ ಓಯಸಿಸ್ಗಳನ್ನು ಇಲ್ಲಿ ಗ್ವೆಲ್ಟಾ ಎಂದು ಕೂಡ ಕರೆಯುತ್ತಾರೆ. ಈ ಗ್ವೆಲ್ಟಾಗಳ ವಿಶೇಷತೆ ಏನೆಂದರೆ ಈ ಹೊಂಡಗಳಲ್ಲಿ ಯಾವಾಗಲೂ ನೀರು ಇರುತ್ತದೆ. ಯಾವ ಸಂದರ್ಭದಲ್ಲೂ, ಯಾವ ಬರಗಾಲದಲ್ಲೂ, ಯಾವ ಪ್ರಕೃತಿಯ ವಿಕೋಪದಲ್ಲೂ ಇವು ಬತ್ತುವುದಿಲ್ಲ. ಯಾವಾಗಲೂ ನೀರು ಇಲ್ಲಿ ಇದ್ದೇ ಇರುತ್ತದೆ. ಸಹಾರಾ ಮರುಭೂಮಿಯಲ್ಲಿ ಸಾಗುವ ಒಂಟೆಗಳ ಗುಂಪು ಈ ಗ್ವೆಲ್ಟಾದಲ್ಲಿ ವಿಶ್ರಾಂತಿ ಪಡೆಯಲು ಬಯಸುತ್ತವೆ. ಹಾಗೆ ತಮಗೆ ಬೇಕಾದ ನೀರನ್ನು ಕುಡಿದು ದಿನಗಂಟಲೆ ವಿಶ್ರಾಂತಿಯನ್ನು ಮಾಡುತ್ತದೆ. ಇನ್ನೊಂದು ವಿಚಿತ್ರ ಏನೆಂದರೆ ಈ ಗ್ವೆಲ್ಟಾದ ನೀರು ಯಾವಾಗಲೂ ಕಪ್ಪಾಗಿರುತ್ತದೆ. ಕಾರಣ ಹಲವಾರು ವರ್ಷಗಳಿಂದ ಈ ನೀರನ್ನು ಅಂದರೆ ಈ ಗ್ವೆಲ್ಟಾವನ್ನು ಒಂಟೆಗಳು ಬಳಸುತ್ತಿವೆ. ಒಂಟೆಗಳ ಗುಂಪು ಯಾವಾಗಲೂ ಇಲ್ಲಿ ಇರುವುದರಿಂದ ಮಲಮೂತ್ರ ಮಾಡುವುದರಿಂದ ಇಲ್ಲಿನ ನೀರು ಕಪ್ಪಾಗಿದೆ. ಇನ್ನೊಂದು ವಿಶೇಷ ಏನೆಂದರೆ ಈ ಮರುಭೂಮಿಯಲ್ಲಿರುವಂತಹ ಈ ಗ್ವೆಲ್ಟಾದಲ್ಲಿ ಮೊಸಳೆಗಳು ಕೂಡ ಇವೆ ಸ್ನೇಹಿತರೆ.